ಬೇಗ ಬೇಗ ಕೆಲಸ ಎಲ್ಲ ಮಾಡ್ಕೊಂಡು ಒಂಚೂರು ಅಕ್ಕಿ ಬೀಸಿಡ್ಬೇಕು. ನಮ್ಮನೆ ಹುಡುಗರು ಸುಮಾರು ದಿನದಿಂದ ಅಮ್ಮ ರೊಟ್ಟಿ ಮಾಡ್ಕೊಡೆ ಅಂತ ಹೇಳ್ತಿದ್ವಾ. ನಂಗೆ ಬೇರೆ ಇನ್ನು ಅಟ್ಟಿ ಗಿಟ್ಟಿ ಕಥೆಯಲ್ಲಿ ಪುರ್ಸತ್ತೆ ಇರಲಿಲ್ಲ. ಇವತ್ತು ಇವ್ರು ಬೇರೆ ಸಂಜೆಗೆ ಚಿಕನ್ ತತ್ತೀನಿ ಅಂದಾರ, ಹಂಗಾಗಿ ಒಂಚೂರು ಹಿಟ್ಟು ಬೀಸಿಡ್ಬೇಕು. ಸುಶೀಲಕ್ಕ ಯಾರು ಇಲ್ಲೇನ್ರಿ ಮನೇಲಿ? ಬಾಗಿಲು ಬೇರೆ ತೆಗ್ದೇ ಐತೆ. ಓ ಯಾರು ಲೀಲತಕ್ಕನಾ? ಬಂದೆ ಕೂತ್ಕೊಳ್ಳಿ. ಪಾತ್ರೆ ತೊಳಿತಿದ್ದೆ, ಬಂದೆ ಕೂತ್ಕೊಳ್ಳಿ. ಓ ಲೀಲತಕ್ಕ, ಏನು ಭಾರಿ ಅಪರೂಪಕ್ಕೆ ಬಂದಿರಾ? ಮತ್ತೆಂತ ಕತೆ? ಎಂತಿಲ್ಲ ಕಣ್ರಿ ಸುಶೀಲಕ್ಕ, ನಾಡ್ದು 21-22ಕ್ಕೆ ನಮ್ಮ ನಟ್ಟಿ ಕಳೆದೋಗೋಣ ಅಂತ ಬಂದೆ. ಸರಿ ಕಣ್ರಿ ಲೀಲತಕ್ಕ, ಬರ್ತೀನಿ. ಹ್ಞೂ ಕಣ್ರಿ ಸುಶೀಲಕ್ಕ, ನಿಮ್ದೊಂದು ಆಳು ಲೆಕ್ಕಕ್ಕೈತೆ. ಮತ್ತು ಮರ್ತು ಬೇರೆ ಯಾರಿಗಾರು ಮಾತು ಕಿತ್ಕೊಟ್ಟಿರಾ? ಹ್ಞೂ ಕಣ್ರಿ ಬರ್ತೀನಿ. ಮಯ್ಯಾಡವ್ರ ಮನೆಗೆ ಬರ್ದಿತ್ತು, ಮತ್ತೆ ಯಾರ ಮನೆಗೆ ಬರೋದ್ರಿ? ಇಲ್ಲ ನೆನಪೈತಿ, ನಿಮ್ಮ ಆಳು ಬಂದೇ ಬರ್ತೀನಿ. ಸರಿ ಕಣ್ರಿ, ನಾನಿನ್ನು ಬರ್ತೀನಿ. ಕೂತ್ಕೊಳ್ಳಿ ಮರ್ರ, ಕಾಪಿ ಮಾಡ್ಕೊಡ್ತೀನಿ. ಅಂದಂಗೆ ಎಷ್ಟು ಜನ ಕೇಳಿರಾ? ನಿಮ್ದೊಂದು ಆಳು ಗ್ಯಾರಂಟಿನಾ? ಆಮೇಲೆ ಕೆಳಗನ ಮನೆ ಲಕ್ಷ್ಮಕ್ಕ ಒಂದು, ಆಮೇಲೆ ಮೇಲ್ಗಡೆ ಮನೆ ಶಾರದಕ್ಕ ಒಂದು, ಒಟ್ಟು ಒಂದು 15 ಜನ ಕೇಳಿ. 1.5 ಎಕರೆಗೆ ಸಾಕಲ್ಲ? ಹ್ಞೂ ಕಣ್ರಿ, ಆಮೇಲೆ ಜನ ಕೈ ಕೊಟ್ರೆ ಹಣ ಬಿದ್ದೋಗ್ತದೆ. ಹ್ಞೂ ಕಣ್ರಿ, ಅದಕ್ಕೆ ನೋಡೇ ಜನ ಮಾಡಿದ್ದು. ಯಾರ್ಯಾರು ಗ್ಯಾರಂಟಿ ಆದರೆ ಅವ್ರನ್ನ ಮಾತ್ರ ಕರ್ತೀವಿ ಕಣ್ರಿ. ಸರಿ ಕಣ್ರಿ, ಬನ್ನಿ ಕಾಪಿ ಮಾಡ್ಕೊಡ್ತೀನಿ. ಅಡುಗೆ ಮನೆಗೆ ಹೋಗೋಣ. ತಗೊಳ್ರಿ ಲೀಲತಕ್ಕ ಕಾಪಿ. ಲೀಲತಕ್ಕ, ವಿಷಯ ಗೊತ್ತಾತೇನ್ರಿ? ಇಲ್ಲ ಕಣ್ರಿ ಸುಶೀಲಕ್ಕ, ಎಂತದ್ರಿ? ಅದು ಈ ಮ್ಯಾಲಿನ ಮನೆ ಶಾರದಕ್ಕ ಅದಾರಲ್ಲ ಅಂದ್ರೆ ಅವ್ರ ಮಗಳು ಗಂಡ ಈ ಲಾಕ್ಡೌನಲ್ಲೇ ಬಂದಾರಂತೆ ಕಣ್ರಿ. ಹೆಂಗೆ ಬಂದಾರಂತ ನಂಗೆ ಗೊತ್ತಿಲ್ಲ. ನಂಗೆ ಈ ಕೆಳಗಿನ ಮನೆ ಲಕ್ಷ್ಮಕ್ಕ ಹೇಳಿದ್ದು. ನೀವೊಂಚೂರು ಆ ಕಡೆ ಹೋಗ್ಬೇಡಿ ಮರ್ರ. ನಾನೇನು ಹೋಗಲ್ಲ, ನೀವು ನೆಟ್ಟಿಗೆ ಬೇರೆ ಕರ್ತೀನಿ ಅಂತೀರಾ. ಬರೋಕ್ಕೂ ನಮ್ಗೆ ಹೆದರಿಕೆ ಆಗ್ತದೆ ಕಣ್ರಿ. ತೋ ಆ ಹೆಂಗ್ಸ್ ಒಂದು ಮಾತು ಹೇಳಲ್ಲ ಮರ್ರ. ಬೆಳಿಗ್ಗೆ ಮೊದಲು ನೆಟ್ಟಿ ಕರೆಯಕ್ಕೆ ಅವ್ರ ಮನೆಗೆ ಹೋಗಿದ್ ಕಣ್ರಿ. ಒಂದು ಲೋಟ ಕಾಪಿ ಬೇರೆ ಕೊಡ್ತು. ಆ ಹುಡುಗರು ಎಲ್ಲೂ ಕಾಣಿಸ್ಲಾ. ಅವು ಹಿಂದೆ ಅಡ್ಗೋಗ ಈ ಕೊರೋನಾ ಟೈಮಲ್ಲೇ ಬಂದವಲ್ಲ ಮರ್ರ. ತೋ ಹೋಗ್ಲಿ ಮರ್ರ, ನೀವೆಂತ ತಲೆ ಬಿಸಿ ಮಾಡ್ಕೊಂತೀರಾ? ನನಗೂ ಏನು ನೆಟ್ಟು ಗೊತ್ತಿಲ್ಲ, ನಾನು ಕೇಳಿದ್ದು. ಹ್ಞೂ ಕಣ್ರಿ, ನಿಮ್ಮನೆ ಶೇಖರಣ್ಣ ಮತ್ತೆ ಹುಡುಗರೆಲ್ಲ ಎಲ್ಲೋಗವೆ? ಎಲ್ಲೂ ಕಾಣಲ್ಲಲ್ಲ. ಮೀನು ಗಿಂಡು ಹಿಡಿಯಕ್ಕೆ ಹೋದ್ರೇನು? ಥೋ ಮೀನಾ ಮತ್ತೆಂತ ಬೇಡೇನ್ರಿ. ಅವ್ರಿಗೆ ಎಂತ ಕೆಲಸ ಹೇಳಿ? ಆ ಕೆಳಗು ಮನೆ ಲಕ್ಷ್ಮಕ್ಕನ ಗಂಡ ಶಂಕರಣ್ಣ ಹಳ್ಳ ಬೇರೆ ತುಂಬಿದೆ ಅಂತ ಹೇಳಿದ್ರಂತೆ. ಇವ್ರೊಂಚು ನಾನು ನೋಡ್ಕೊಂಬತ್ತೇನೆ ಅಂದ್ರ. ನಮ್ಮನೆ ಹುಡುಗರು ಬೆಳಗ್ಗೆಯಿಂದ ಅಮ್ಮ ನಂಗೆ ಬೇಜಾರು ಅಂತ ಮಾಡ್ಕೊಡಿ ಅಂತ ನನ್ನ ಜೀವ ತಿಂತಿದ್ದು ಕಣ್ರಿ. ಈ ಹುಡುಗರು ಕೇಳಿಸ್ಕೊಂಡು ನಾನು ಹೋಗ್ತೀನಮ್ಮ ಅಂದ್ವಾ. ನಾನು ಬೇಡ ಕಣ್ರ ಅಂತ ಹೇಳಿದೆ. ಆದರೂ ಹೋಗ್ತೀವಂದು ಇವ್ರು ಕರ್ಕೊಂಡೋಗ್ಯಾರಿ. ಅಂತ ಕತೆನೇನಾ ಇನ್ನೂ ಬಂದಿಲ್ಲ, ಗೊತ್ತಾಗ್ತದೆ ಅಂತ. ಹೌದೇನ್ರಿ? ನಮ್ಮನೆ ಬಾಲೇನೂ ಅಷ್ಟೇ ಕಣ್ರಿ. ರಾತ್ರಿ ಮಲಗಿದ್ದು ಬೆಳಿಗ್ಗೆ ಎದ್ದು ಮುಖ ತೊಳೆದು ತಿನ್ಕೊಂಡು ಮತ್ತೆ ಮುಸ್ಕಾಕ ಮಲಗಿದ್ದು. ಎಷ್ಟು ಎಪ್ಸಿದ್ರು ಹೇಳ. ಈಗ ನಾನು ಬರೋದು ನೋಡ್ಕೊಂಡು ಅಮ್ಮ ನಾನು ಬರ್ತೀನಿ ಅಂತ ಹೇಳ್ತಾ, ಈ ಮಳೆಯಲ್ಲಿ ಎಂತಕ್ಕ ಅಂತ ಹೇಳ್ಕೊಂಡು ಗೊಚ್ಚೆ ಕಣ, ಅದು ಅಲ್ಲದೆ ಕೊರೋನಾ ಗಿರೋಣ ಅಂತಾರೆ, ಪೊಲೀಸ್ ಬೇರೆ ಬಂದು ಹಿಡ್ಕೊಂಡು ಹೋಗ್ತಾರೆ ಅಂತ ಹೇಳಿ ಸುಮ್ಮನೆ ಬಿಟ್ಟು ಬಂದೆ. ಹ್ಞೂ ಕಣ್ರಿ, ಈ ಮಳೇಲಿ ಹುಡುಗರು ಎಂತಕ್ಕೆ? ನಮ್ಮನೆ ಹುಡುಗರು ನೋಡಿ ಮಾತೆ ಕೇಳಿದೆ ಹೋಗಬೇಡಿ ಅಂದ್ರು ಅಪ್ಪನ ಜೊತೆ ಕುಣಿಯುತ್ತಾ ಹೋಗ್ಯವೆ. ಇನ್ನು ಎಂಥದ್ದೇನ ಅಲ್ಲ ಕಣ್ರಿ, ಈ ಮಳೆ ಕತೆ ಎಂತದ್ರಿ? 3-4 ದಿನದಿಂದ ಭಾರಿ ಜಿಪ್ರು ಅಂತ ಭಾರಿ ಮಳೆ ಬರ್ತೈತಲ್ರಿ. ಈ ಟೈಮಲ್ಲಿ ಹುಯ್ತದೆ, ಎಲ್ಲ ನಟಿ ಶುರುವಾದ ತಕ್ಷಣ ಕೈ ಕೊಡ್ತದೆ. ಪ್ರತಿ ವರ್ಷ ಈ ಮಳೆ ಕತೆ ಇಷ್ಟೇ ಕಣ್ರಿ. ಸರಿ ಕಣ್ರಿ, ನಾ ಹೋಗ್ತೀನತ್ತ, ಸುಮಾರು ಕೆಲಸ ಐತೆ ಮನೇಲಿ. ಇರ್ರಿ ಮರ, ಹೋದ್ರೆ ಊಟ ಮಾಡ್ಕೊಂಡು. ಇಲ್ಲ ಕಣ್ರಿ, ಸುಮಾರು ಕೆಲಸ ಅದ ಮನೇಲಿ, ಹೋಗ್ತೀನಿ. ಸರಿ ಕಣ್ರಿ ಲೀಲತಕ್ಕ. ಈ ಲೀಲತಕ್ಕನ ಹತ್ರ ಮಾತಾಡ್ತಾ ಕುತ್ಕೊಂಡು ಒಂದು ಕೆಲಸನೂ ಆಗ್ಲ. ನಮ್ಮನೆ ಹುಡುಗರು ಬಂದ ತಕ್ಷಣ ಅಮ್ಮ ಊಟ ಅಂತವೆ. ಬೇಗ ಸಾರು ಮಾಡಬೇಕು. ಅನ್ನ ಐತೆ, ಸಾರು ಅಂದ್ರೆ ಆದ್ರೆ ಆತು. ಅಮ್ಮ ಊಟ ಇಕ್ಕೆ ಭಾರಿ ಚಳಿಯಪ್ಪ. ಅಯ್ಯೋ ಹುಡುಗರ, ಇದು ಎಂತದ್ರ ನಿಮ್ ಕತೆ? ಈ ತರ ತಂಡಿ ಮಾಡ್ಕೊಂಡ್ ಬಂದಿರಲ್ಲ. ಈಗಷ್ಟೇ ಸಗ್ನಿ ಬಳ್ದಿದ್ದ ಅಡ್ಗೆ ಮನೆಗೆ ಬಂದು ಒದ್ದೆ ಮಾಡಿರಲ್ರ. ಹೋಗ್ರಲ್ ಮೈಕೈ ಎಲ್ಲ ಒರ್ಸ್ಕೊಂಬರ್ರ. ಹೋಗ್ಬಿಡಿ ಅಂದ್ರೆ ಹೇಳಿದ ಮಾತು ಒಂದು ಕೇಳಲ್ಲ. ಹೋಗ್ಬಿಟ್ರೆ ತೋ ಇವಳು ಶುರು ಮಾಡ್ಕೊಂಡ್ಲಪ್ಪ ರಾಮಾಯಣ. ಚಳಿ ಅಂತ ಚಳಿ ಕಾಸಕ್ಕೂ ಒಲೆ ಬಟ್ಟೆಗೆ ಬರಕ್ ಬಿಡಲ್ಲ. ಇಲ್ಲ ಬನ್ನಿ ಕುತ್ಕೊಳ್ಳಿ ಅಂತ ಆರತಿ ಮಾಡ್ತೀನಿ. ಅಲ್ಲ ಈ ಬಟ್ಟೆ ಎಲ್ಲ ಹಿಂಗೆ ತಂಡಿ ಮಾಡ್ಕೊಂಡು ಬಂದಿರಲ್ಲ, ಯಾರು ತೊಳೆದಾಕ್ತಾರೆ? ತೊಳೆದಾಕಿದ್ರು ಒಣಗ್ತಾ ಅನ್ಕೊಂಡಿರ ಈ ಮಳೆಲಿ ಚಿಬ್ಬಿ ಬರ್ತವೆ. ಆಮೇಲೆ ನನ್ನ ಮೇಲೆ ಹೇಳಿ ಸರಿಯಾಗಿ ತೊಳೆದಿಲ್ಲ ಅಮ್ಮ ಬಟ್ಟೆ ಅಂತ ಹೇಳ್ಕೊಂಡು. ನಿಮಗೆ ಹೇಳಿದ ಅರ್ಥ ಆಗಲ್ಲೇನ್ರ? ಈ ಥರ ಬಟ್ಟೆ ತಂಡಿ ಮಾಡ್ಕೊಂಡು ಬಂದಿರಲ್ಲ. ಗಳಿಗೆಗೆ ಒಂದ್ಸತಿ ಬಟ್ಟೆ ಚೇಂಜ್ ಮಾಡಿ. ಯಾರು ತೊಳಿತಾರೆ ಇಲ್ಲಿ? ನಿಮ್ಮ ಅಪ್ಪ ಎಲ್ಲೋಗಿತ್ತೆ? ಅಪ್ಪನೂ ಬಂತು, ನನಗೆ ಊಟ ಹಾಕು. ಅಪ್ಪ ಅಲ್ಲಿ ಬಟ್ಟೆ ಚೇಂಜ್ ಮಾಡ್ತೈತೆ. ಓ ಬಿದ್ದು ಬಟ್ಟೆ ಎಲ್ಲ ಗೊಚ್ಚ ಮಾಡ್ಕೊಂಡು ಬಂದ್ರೇನಾ? ನಂಗಾಗಲ್ಲ ನಿಮ್ಮ ಬಟ್ಟೆ ತೊಳಿಯೋಕ್ಕೆ. ನಿಮಗೆ ಹೇಳಿದ್ರೆ ಮಾತು ಕೇಳಲ್ಲ. ಹೋಗಬೇಡಿ ಅಂದ್ರೆ ಹೋದ್ರೆ ನಿಮ್ಮ ಬಟ್ಟೆ ನಾ ತೊಳ್ಕೊಡ್ಬೇಕಾ? ನಂಗಾಗಲ್ಲ. ನಿಮ್ಮ ಬಟ್ಟೆ ನೀವೇ ತೊಳ್ಕೊಬೇಕು, ಅವಾಗಲೂ ನಿಮಗೆ ಬುದ್ಧಿ ಬರೋದು. ಎಂತ ಆತೆ ನಿಂಗೆ? ಆ ಹುಡುಗರ ಮೇಲೆ ಎಂತಕ್ಕೆ ಕೂಗ್ತೀಯಾ? ಇಲ್ಲ ಮತ್ತೆ ಎಂತ ಹೇಳ್ಬೇಕು ನಿಮಗೆ? ಆ ಕೆಸರಲ್ಲಿ ಬಿದ್ದು ಒದ್ದಾಡಿ ಬಂದಿರಲ್ಲ, ಆ ಬಟ್ಟೆ ಎಲ್ಲ ತೊಳೆಯೋರು ಯಾರು? ಸರಿ ಈ ಕೂಗಾಡಿ ಸಾಕು. ಊಟ ಇಕ್ಕೋ, ಹೊಟ್ಟೆ ತಾಳಾಗ್ತೈತೆ. ಊಟ ಇಕ್ಕಕ್ಕೆ ಅಡುಗೆ ಎಲ್ಲ ಆಗೈತೆ. ಅನ್ನ ಐತೆ, ಸಾರಾಗಬೇಕು. ಆ ಲೀಲತಕ್ಕ ಹಾಲು ಕರಿಯಕ್ಕಂತ ಬಂದಿದ್ದು ಮಾತಾಡ್ತಾ ಕುತ್ಕೊಂಡ್ಬಿಡ್ತು. ನನಗೂ ಒಂದು ಕೆಲಸ ಆಗ್ಲ. ಟೊಮೆಟೊ ಹಣ್ಣು ಸಾರು ಮಾಡ್ತೀನಿ, ಸಂಜೆಗೆ ಬೇರೆ ಚಿಕನ್ ತತ್ತೀನಿ ಅಂದಿರಲ್ಲ. ಸ್ವಲ್ಪ ಹೊತ್ತು ಕಾಯಿರಿ, ಊಟ ಹಾಕ್ತೀನಿ.
ಓ ನೋಡಿದ್ರಲ್ಲ ಮರ್ರ, ಇವಳಿನ್ನೂ ಸಾರು ಮಾಡಿಲ್ಲಂತೆ. ಸಾರು ಮಾಡೋ ತನಕ ಕಾಯ್ಬೇಕು. ಇವ್ರಿಗೊಂಚೂರು ಸಾರು ಮಾಡಿ ಬೇಗ ಊಟ ಇಕ್ಕಂತೀನಿ. ಆಮೇಲೆ ಹಿಟ್ಟು ಬೀಸ್ಬೇಕು. ಅದೇ ಚಿಕನ್ ತತ್ತೀನಿ ಅಂದಾರಲ್ಲ, ನೀವು ಊಟಕ್ಕೆ ಬನ್ನಿ ಆತ ರಾತ್ರಿ ಚಿಕನ್ ತತ್ತಾರೆ ಇವರು. ನಿಮಗೆಲ್ಲ ನಮ್ಮ ಈ ಕತೆ ಒಂಚೂರಾದ್ರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಆಮೇಲೆ ಮಲ್ನಾಡ್ ಸೊಬಗು ಕಾರ್ಟೂನ್ ಚಾನಲ್ ಇದೆಯಲ್ಲ, ಅದನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಮೇಲೆ ಪಕ್ಕದಲ್ಲಿ ಬೆಲ್ ಬಟನ್ ಬರ್ತದಲ್ಲ, ಅದನ್ನು ಪ್ರೆಸ್ ಮಾಡಿ. ಆಮೇಲೆ ಆಲ್ ಅಂತ ಬರ್ತದೆ, ಅದನ್ನು ಒತ್ತಿ. ಆಮೇಲೆ ನಾವು ಯಾವುದೇ ವಿಡಿಯೋ ಹಾಕಿದ್ರು ನಿಮಗೆ ಫಸ್ಟ್ ಬರ್ತದೆ, ನೀವು ನೋಡ್ಬೋದು. ಹಾಗೆ ನಿಮ್ಗೆ ಯಾವ್ದಾದ್ರು ಐಡಿಯಾಸ್ ಇದ್ರೂ ಕೂಡ ಕಮೆಂಟ್ ಮಾಡ್ಬೋದು. ಸಬ್ಸ್ಕ್ರೈಬ್ ಮತ್ತೆ ಲೈಕ್ ಮಾಡಿ ಆಯ್ತಾ? ಹಾಂ ಆಯ್ತಾ ಹುಡುಗರ, ಬರ್ತೀವಿ. ಧನ್ಯವಾದಗಳು.